ಕೊರೋನಾದಿಂದ ರೈಲು ರದ್ದುಗೊಂಡ ಪರಿಣಾಮ ಉತ್ತರ ಪ್ರದೇಶದಲ್ಲಿ ಬಾಕಿಯಾಗಿದ್ದ ಮಣಿಪು ಜವಾಹರ್ ನವೋದಯ ಶಾಲೆಯ ವಿದ್ಯಾರ್ಥಿಗಳು ವಿಶೇಷ ಬಸ್ನಲ್ಲಿ ಹಿಂದಿರುಗಿದ್ದು, ಹೊರ ರಾಜ್ಯದಿಂದ ಬಂದ ಹಿನ್ನೆಲೆಯಲ್ಲಿ ಅವರನ್ನ ಹಾಸ್ಟೆಲ್ನಲ್ಲೇ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ನವೋದಯ ವಿದ್ಯಾಲಯಕ್ಕೆ ಸಂಬಂಧಿಸಿದ ಮೈಗ್ರೇಷನ್ ಪಾಲಿಸಿ ಪ್ರಕಾರ ವ್ಯಾಸಂಗಕ್ಕಾಗಿ ಮಣಿಪು ಜವಾಹರ್ಲಾಲ್ ನವೋದಯದ ಶಾಲೆಯ 9ನೇ ತರಗತಿಯ 22 ವಿದ್ಯಾರ್ಥಿಗಳು ಕಳೆದ ವರ್ಷ ಉತ್ತರ ಪ್ರದೇಶದ ಜೆಪಿ ನಗರದ ಜವಾಹರ್ಲಾಲ್ ನವೋದಯ ವಿದ್ಯಾಲಯಕ್ಕೆ ಹೋಗಿದ್ರು. ಅವರ ವ್ಯಾಸಂಗ ಮುಗಿದ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು 22-23ಕ್ಕೆ ಊರಿಗೆ ವಾಪಸ್ಸಾಗಬೇಕಿತ್ತು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ರೈಲು ಸೇವೆ ರದ್ದಾದ ಕಾರಣ ವಿದ್ಯಾರ್ಥಿಗಳು ಉತ್ತರ ಪ್ರದೇಶ ಶಾಲೆಯಲ್ಲಿ ಬಾಕಿಯಾಗಿದ್ರು. ಅಲ್ಲದೆ ಅವರು ಬುಕಿಂಗ್ ಮಾಡಿದ್ದ ರೈಲು ಟಿಕೆಟ್ ರದ್ದುಗೊಳಿಸಲಾಗಿತ್ತು. ಈ ಸಂದರ್ಭ ಜಿಲ್ಲಾ ವೈದ್ಯಾಧಿಕಾರಿ ನೇತೃತ್ವದ ವೈದ್ಯರ ತಂಡ ಮುಡುಪಿಗೆ ಆಗಮಿಸಿದ ವಿದ್ಯಾರ್ಥಿಗಳ ತಪಾಸಣೆಯನ್ನ ನಡೆಸಿದ್ದಾರೆ. ಈ ವೇಳೆ ಪೋಷಕರು ಆಗಮಿಸಿ ತಮ್ಮ ಮಕ್ಕಳನ್ನ ಮನೆಗೆ ಕರೆದೊಯ್ಯುವುದಾಗಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರು. ಆದರೆ ಹೊರ ರಾಜ್ಯದಿಂದ ಆಗಮಿಸಿದ್ದರಿಂದ ವಿದ್ಯಾರ್ಥಿಗಳ ಜೊತೆ ಅವರೊಂದಿಗಿದ್ದ 6 ಮಂದಿಯನ್ನ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಎಲ್ಲರ ಕೈಗಳಿಗೆ ಮುದ್ರೆ ಹಾಕಲಾಗಿದೆ. ವೈದ್ಯಕೀಯ ವರದಿ ಭಾನುವಾರ ಬರುವ ನಿರೀಕ್ಷೆ ಇದೆ. ಥ್ಯಾಂಕ್ಸ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಈ MHA ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅಫೇರ್ಸ್ ಅವರು ಒಂದು ಆರ್ಡರ್ ಕಳಿಸಿದ್ರು. ಇಂಡಿಯಾದಿಂದ ಎಲ್ಲಿ ಕೂಡ ಇರೋ ಟೂರಿಸ್ಟ್ ಮಕ್ಕಳೆಲ್ಲ ಟ್ರಾವೆಲ್ ಮಾಡ್ಬೋದಂತ ಒಂದು ಆರ್ಡರ್ ಬಂದಿದೆ. ಅದು ಬಂದ ಮೇಲೆ ನಾನು ಪ್ರಯತ್ನ ಮಾಡಿದೆ. ನಮ್ಮ ಆನರಬಲ್ MP ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೂಡ ನಾನು ಲೆಟರ್ ಕೊಟ್ಟೆ. ಅವರು ಇಲ್ಲಿಂದ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರಿಗೆ ಲೆಟರ್ ಕೊಟ್ಟು ಅವರು ಕೂಡ ರೆಕಮೆಂಡ್ ಮಾಡಿದರು. ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ DC ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಸೇರಿ ಪ್ರಯತ್ನ ಮಾಡಿ KSRTCಯಲ್ಲಿ ನಾವು ಬಸ್ ಹೈರ್ ಮಾಡಿ ಒಂದು 2 ಪೇರೆಂಟ್ಸ್ ಕೂಡ ಎಸ್ಕಾರ್ಟ್ ಮಾಡಲಿಕ್ಕೆ ಅವರು ದೇ ಕೇಮ್ ಫಾರ್ವರ್ಡ್. ಆಮೇಲೆ ನಮ್ಮ 2 ಸ್ಟಾಫ್ ಒಂದು 4 ಜನ ಎಸ್ಕಾರ್ಟ್ ಆಗಿ ಹೋಗಿ ಅಲ್ಲಿಂದ ಎಸ್ಕಾರ್ಟ್ಸು ಒಂದು ಸ್ಪೆಷಲ್ ಬಸ್ ಬುಕ್ ಮಾಡಿ ಔರಂಗಾಬಾದ್ ಮಹಾರಾಷ್ಟ್ರಕ್ಕೆ ಬಂದರು. 5ನೇ ತಾರೀಕು ಬೆಳಿಗ್ಗೆ 11 ಗಂಟೆ ಹೊರಟಿದ್ರು ಅಲ್ಲಿಂದ JP ನಗರಿಂದ. ನಮ್ಮ ಟೀಚರ್ಸ್ ಇಲ್ಲಿಂದ 6ನೇ ತಾರೀಕು ಸಂಜೆ 5 ಗಂಟೆ ಇಲ್ಲಿಂದ ಬಿಟ್ಟರು. 2 ಕೂಟರು ಕೂಡ ಸೇರಿ JNV ಔರಂಗಾಬಾದಲ್ಲಿ ಮೀಟ್ ಮಾಡಿ 7ನೇ ತಾರೀಕು ಬೆಳಗ್ಗೆ ಒಂದು 12 ಗಂಟೆಗೆ ಮಕ್ಕಳು ಅಲ್ಲಿ ರಿಸೀವ್ ಮಾಡಿಕೊಂಡು ಅಲ್ಲಿಂದ ಅವರು ಪುನಃ ಕರ್ನಾಟಕ ಬಾಗಲಕೋಟೆ ನವೋದಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದರು. ಇವತ್ತು ಬೆಳಿಗ್ಗೆ ಒಂದು 7:15ಕ್ಕೆ ಸ್ಕೂಲಿಗೆ ರೀಚ್ ಆಗಿದ್ದರು. ಮಕ್ಕಳೆಲ್ಲ ತುಂಬ ಹೆಲ್ದಿಯಾಗಿ ಸೇಫಾಗಿ ಇದ್ದಾರೆ. ಈಗ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ನಮಗೆ ಡೆಸಿಷನ್ ಗೊತ್ತಾಗ್ತದೆ. ಮಕ್ಕಳಿಗೆ ಕ್ವಾರಂಟೈನ್ ಇಲ್ಲಿ ಮಾಡ್ತಾರಾ ಇಲ್ಲ ಹೋಮ್ ಕ್ವಾರಂಟೈನ್ ಮಾಡ್ತಾರಾ ಅಂತ ಗೊತ್ತಾಗ್ತದೆ.